ಹಾಕಿದರೆ ನೀವು 15,000 ಆಗುತ್ತೆ. 15,000 ಅರೌಂಡ್ 15 to 16,000 ಆಗಿದೆ ನಮಗೆ. ಒನ್ ವೇ 7,000 7,500. ಸೊ ಚೀಪ್. ಗುಡ್ ಮಾರ್ನಿಂಗ್. ಮಲೇಷ್ಯಾದಲ್ಲಿ 6ನೇ ದಿನ ನಾವು. ಇವತ್ತು ನಾವು ಲಂಕಾವಿಂದ ಹೊರಟು ಕುಲಾಲಂಪುರಿಗೆ ಹೋಗ್ತಿದ್ದೇವೆ. ಸೊ ಆಲ್ಮೋಸ್ಟು 3 ದಿನ ನಾವು ಲಂಕಾದಲ್ಲಿದ್ದೆವು. ಖುಷಿ ಆಯಿತು. ಸೊ ಕುಲಾಲಂಪುರಲ್ಲಿ ಏನಿದೆ ಅಂತ ನೋಡುವ. ಸೊ ಫ್ಲೈಟಲ್ಲಿ ಹೋಗುದು. ಆ್ಯಕ್ಚುಲಿ 1 hour ಜರ್ನಿ, 11 ಗಂಟೆಗೆ ಫ್ಲೈಟ್, 1 hour ಜರ್ನಿ. ಮತ್ತು ಕುಲಾಲಂಪುರ್ 12 o'clock ಮುಟ್ಟುತ್ತೆ. ನೋಡ ಹೇಗಿದೆ ಅಂತ. ಕುಲಾಲಂಪುರ್ ರೀಚ್ ಆಗಿದ್ದೇವೆ. 1 hour ಫ್ಲೈಟ್ ಜರ್ನಿ. ಇಲ್ಲಿಂದ ನಾವು ರೂಮಿಗೆ ಹೋಗ್ತೇವೆ. ಮತ್ತು 2 ದಿನ ಸ್ಪೆಂಡ್ ಮಾಡಲಿಕ್ಕಿದ್ದೇವೆ. ಫ್ರೈಡೇ ನೈಟ್ ಫ್ಲೈಟ್ ಬ್ಯಾಂಗ್ಳೂರಿಗೆ. ನೋಡೋ ಕುಲಾಲಂಪುರಲ್ಲಿ ಏನೆಲ್ಲ ಇದೆ ಅಂತೇಳಿ. ಸೊ ಲೆಟ್ಸ್ ಸಿ. ವೆಲ್ಕಮ್ 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 ವೆಲ್ಕಮ್. ರೂಮಿಗೆ ರೀಚ್ ಆಗಿ ರೂಮಲ್ಲಿ ನೋಡಿದ್ರಲ್ಲ, ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಇದೆ ಟಾಪಲ್ಲಿ. ಸ್ಪೆಷಲ್ ಸ್ವಿಮ್ಮಿಂಗ್ ಪೂಲ್. ಯಾರೆಲ್ಲ ಕುಲಾಲಂಪುರಲ್ಲಿ ಸ್ಟೇ ಆಗ್ತೀರಾ ಅವ್ರದ್ದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾರು ರೂಮ್ ಬುಕ್ ಮಾಡೋದಾದರೆ ಇದ್ರ ಅಪೋಸಿಟಲ್ಲಿ, ಈ ಬಿಲ್ಡಿಂಗ್ ಅಪೋಸಿಟಲ್ಲೇ ರೂಮ್ ಬುಕ್ ಮಾಡ್ತಾರೆ. ಯಾಕಂದರೆ ಒಳ್ಳೆ ವ್ಯೂ ಸಿಗುತ್ತೆ. ಫುಲ್ಲಲ್ಲಿ ಸ್ನಾನ ಮಾಡಿಲ್ಲ ಬಂದೆವು. ಅರೌಂಡ್ 1 hour ಸ್ಪೆಂಡ್ ಮಾಡಿದ್ದೆವು. ಸೊ ಯಾರೆಲ್ಲ ಕುಲಾಲಂಪುರಲ್ಲಿ ಬರ್ತೀರಾ, ಈ ಥರ ಒಂದು ಹೋಟೆಲ್ ಬುಕ್ ಮಾಡಿ. ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಅಪೋಸಿಟಲ್ಲಿ. ಫೋಟೋ ತೆಗಿಲಿಕ್ಕಿದ್ರೆ ಒಳ್ಳೆ ಟ್ವಿನ್ ಟವರ್ನ ಅಪೋಸಿಟಲ್ಲಿ. ಸೊ ಪ್ಲ್ಯಾನ್ ಮಾಡಿ. ಸೊ ರೂಮಿಗೆಲ್ಲ ಹೋಗಿ ಬ್ಯಾಗಲ್ಲಿಟ್ಟು ನಾವೀಗ ಊಟ ಮಾಡುವಂತ ಪ್ಲ್ಯಾನ್ ಮಾಡಿದ್ದೇವೆ. ಆಲ್ರೆಡಿ ಲೇಟ್ ಆಯಿತು. ಇಲ್ಲಿ 4 ಗಂಟೆ ಆಯಿತು ನಾವು ಊಟ ಮಾಡಲಿಲ್ಲ. ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿದ್ದೇವೆ. ಅದು ಸರ್ಚ್ ಮಾಡಿದೆವು. ಸೊ ಅಲ್ಲಿಗೆ ನಡೀತಾ ಹೋಗ್ತಿದ್ದೇವೆ. ನೋಡು ಅಲ್ಲಿದ್ದು ಫುಡ್ ಹೇಗಿದೆ ಅಂತೇಳಿ. ಇಲ್ಲಿ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್, ಮಲೇಷಿಯನ್ ಫುಡ್ಡು, ಥೈ ಫುಡ್ ಅದೆಲ್ಲ ನಿಮಗೆ ಟ್ರೈ ಮಾಡ್ಬೋದು. ತೊಂದರೆ ಇಲ್ಲ, ಹೆದರಬೇಕಾಗಂತಿಲ್ಲ. ನಮ್ಮದು ಇಂಡಿಯನ್ ಫುಡ್ ಸಿಗೋದಿಲ್ಲ ಅಂತೇಳಿ. ನೋಡ. ಸೊ ಇದು ಫುಲ್ ಆಫ್ ಸಿಟಿ. ಕುಲಾಲಂಪುರ್ ಅಂತ ಹೇಳಿದರೆ ಫುಲ್ ಸಿಟಿ ನಿಮಗೆ. ದುಬೈ ಹೇಗಿರುತ್ತೆ, ಸೊ ಸೇಮ್ ಥರ ಫುಲ್ ಆಫ್ ಬಿಲ್ಡಿಂಗ್. ನಮ್ಮದು ಲಂಕಾ ವಿಲೇಜ್ ಥರ ಇತ್ತು. ಪೆನಾಂಗಲ್ಲಿ ಹಿಲ್ ತುಂಬ ಹಿಲ್ಲಲ್ಲಿದೆ. ಕುಲಾಲಂಪುರ್ ಫುಲ್ ಆಫ್ ಸಿಟಿ. ಸ್ವಲ್ಪ ಕಂಪೇರ್ ಟು ಲಂಕಾವಿ ಮತ್ತು ಪೆನಾಂಗ್ಗೆ ಕುಲಾಲಂಪುರ್ ಸ್ವಲ್ಪ ಕಾಸ್ಟ್ಲಿ ಎಲ್ಲ ಇದೆ. ಮತ್ತು ತಿರುಗಲಿಕ್ಕೆ ತುಂಬ ಜಾಗ ಇದೆ ಅಂತ ಹೇಳ್ತಾರೆ. ಅದು ಸುಬ್ರಹ್ಮಣ್ಯ ಟೆಂಪಲ್ ಇದೆ. ಅದ್ರಲ್ಲಿ ಹೋಗೋ ಪ್ಲ್ಯಾನ್ ಇದೆ. 2 ದಿನ ಬಾಕಿ ಉಂಟು ನಮ್ಮದು. ಸೊ ನೋಡುವ. ಊಟ ಮಾಡಿ ಮತ್ತೆ ರಾತ್ರಿ ನೈಟ್ ಮಾರ್ಕೆಟ್ ಅಂತಂದು ಇದೆ ಅಂತೆ. 9 ಗಂಟೆದು ಓಪನ್ ಆಗುತ್ತೆ. ಸೊ ಅಲ್ಲಿ ಹೋಗೋದು ಪ್ಲ್ಯಾನ್ ಮಾಡಿದ್ದೇವೆ. ನೋಡುವ ಹೇಗೆ ಅಂತೇಳಿ. ದೇಶಕ್ಕೆ ಯಾರೆಲ್ಲ ಬರ್ತಾರೆ ಅವರು ಇದೊಂದು ಫೋಟೋ ಇಲ್ಲದೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಒಂದು ಬಿಲ್ಡಿಂಗ್ ಎದುರು ನಿಂತು ಫೋಟೋ ತೆಗೆಯುವಂಥದ್ದು. ಸೊ ಕುಲಾಲಂಪುರಲ್ಲಿ ಫೇಮಸ್, ನಿಮ್ಗೆ ಗೊತ್ತಾಗಿರ್ಬೋದು. ನಾನು ಹೇಳಿದಾಗಲೇ ಕುಲಾಲಂಪುರಲ್ಲಿರುವಂತಹ ಟ್ವಿನ್ ಟವರ್ ಅಂತ ಹೇಳಿ 2 ಟವರ್ ಇದೆ. ಸೊ ಮಿಡ್ಲಲ್ಲಿ ಒಂದು ಬ್ರಿಡ್ಜ್ ಥರ. ಸೊ ಅಲ್ಲಿಗೆ ಬಂದಿದ್ದೇವೆ ನಾವೀಗ. ಸೊ ನೋಡಿ ಹೇಗಿದೆ ಅಂತೇಳಿ.
ನೋಡಿದ್ರಲ್ಲ, ಹೋಗಿ ಬಂದೆವು. ನಾವು ಒಳಗೆ ಹೋಗಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಪ್ರೈಸ್ ಕೊಡಬೇಕು. ನಾವು ಬೇಡ ಅಂತ ಹೇಳಿ ಅದೊಂದು ವ್ಯೂ ಅಷ್ಟೇ, ಟಾಪಿಂದ ವ್ಯೂ ನೋಡ್ಲಿಕ್ಕೆ ಅಷ್ಟೇ, ಮತ್ತೆ ಬೇರೇನಿಲ್ಲ. ಸೊ ಅಲ್ಲಿಂದ ನಾವು ಒಂದು ನೈಟ್ ಮಾರ್ಕೆಟ್, ಕುಲಾಲಂಪುರಲ್ಲಿ ಒಂದು ನೈಟ್ ಮಾರ್ಕೆಟ್ ಇದೆ, ನೈಟ್ ಮಾರ್ಕೆಟ್ ಬಂದೆವು. ಊಟ ಮಾಡಿ ಎಲ್ಲ ಬಂದೆವು. ಇವತ್ತಿನ ದಿನ ಆಲ್ಮೋಸ್ಟ್ ಮುಗಿಯಿತು, 11 ಗಂಟೆ ಆಯ್ತು ಇವತ್ತು. ನಾಳೆ 2ನೇ ದಿನ ಕೋಲಾಲಂಪುರಲ್ಲಿ ಟೆಂಪಲ್, ಸುಬ್ರಹ್ಮಣ್ಯ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್. ಮತ್ತೊಂದು ಐಲ್ಯಾಂಡ್ ಥರ ಏನೋ ಇದೆ ಆ್ಯಕ್ಟಿವಿಟೀಸ್ ಎಲ್ಲ, ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್. ನೋಡುವ, ಇವತ್ತಿನ ದಿನ ಮುಗೀತು. ನಾಳೆ ಒಂದು ದಿನ ಇದೆ, ನಾಳಿದ್ದು ರಾತ್ರಿ ಹೊರಡೋದು. ಓಕೆ, ಸಿ ಯು, ಗುಡ್ ನೈಟ್, ಬಾಯ್. ಸೊ ನಾವೀಗ ಮುಟ್ಟಿದ್ದೇವೆ ಜೆಂಟಿಂಗ್ ಐಲ್ಯಾಂಡ್ ಅಂತ ಹೇಳಿ. ಇದು ಟಾಪ್ ಆಫ್ ದ ಮೌಂಟೇನ್, ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಇದು ಟಾಪ್ ಆಫ್ ದ ಮೌಂಟೇನ್ ಹೇಳಿ. ನಾವು ಕಾರಲ್ಲಿ ಬರುವಾಗ ಒಂದು ಮೇಲೆ ಬಂದದ್ದು. ಸೊ ಇಲ್ಲಿ ಫುಲ್ ಒಂದು ಸಿಟಿಯನ್ನೇ ನಿರ್ಮಿಸಿದ್ದಾರೆ. ಟಾಪ್ ಆಫ್ ದ ಮೌಂಟೇನ್ ಇರೋ ಕಾರಣ ಫುಲ್ ಫಾಗ್ ಬರ್ತದೆ. ನಿಮ್ಗೆ ಕಾಣ್ತದೆ ಎಲ್ಲೋ ಗೊತ್ತಿಲ್ಲ, ನಿಮ್ಗೆ ಸ್ಮೋಕ್ ಥರ ಕಾಣ್ತದಲ್ಲ, ಅದು ಫುಲ್ ಫಾಗ್. ಚಳಿ ಆಗ್ತಾ ಉಂಟು ಇಲ್ಲಿ. ಬ್ಯಾಕಿಂದ ಬಿಲ್ಡಿಂಗ್ ಎಲ್ಲ ಕಾಣಲಿಕ್ಕಿಲ್ಲ ನಿಮಗೆ ಅಲ್ಲಿ ಎಲ್ಲ. ಸೊ ಇದು ಇರೋದು ಕೊಲ್ಲಾಂಪುರಿಂದ ಒಂದು 45 ಮಿನಿಟ್ಸ್, 45 to 1 hour ಸಿಟಿಯಿಂದ. ಸೊ ಇಲ್ಲಿ ಸಹ ಆ್ಯಕ್ಟಿವಿಟಿ ಎಲ್ಲ ಇದೆ ಅಂತೆ, ರೆಸಾರ್ಟ್ ಇದೆ, ಮತ್ತು ಐಲ್ಯಾಂಡ್ ಥೀಮ್ ಪಾರ್ಕ್ ಅದೆಲ್ಲ ಇದೆ ಅಂತೆ. ನೋಡುವ ನಾವು ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಟಾಪ್ ಆಫ್ ಮೌಂಟೇನ್ ಅಲ್ಲಿ ಏನ್ ಕಾಣ್ತಾ ಇಲ್ಲ ಇದೆಲ್ಲ ನೋಡಿ. ಫುಲ್ ಫಾಗ್.
ಸೊ ನಮ್ಮದು ಮಲೇಷಿಯನ್ ಟೂರ್ ಆಲ್ಮೋಸ್ಟ್ ಮುಗಿಯಿತು. ಫಸ್ಟ್ ನಮ್ಮದು ಇಂಟರ್ನ್ಯಾಷನಲ್ ಟ್ರಿಪ್ ಫ್ರೆಂಡ್ಸ್ ಜೊತೆ. ಯಾವಾಗ ನಾವು ಲಾಸ್ಟ್ ಫ್ರೈಡೇ ಬಂದದ್ದು, ಲಾಸ್ಟ್ ಫ್ರೈಡೇ ಮಾರ್ನಿಂಗ್ಲಿ ರೀಚ್ ಆದೆವು. ಇವತ್ತು ರಾತ್ರಿ ಫ್ರೈಡೇ ರಾತ್ರಿ, ಇವತ್ತು ಫ್ರೈಡೇ 9 ಗಂಟೆ ಫ್ಲೈಟ್ ಇಂಡಿಯಾಕ್ಕೆ, ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರಿಗೆ. ಸೊ ಈ ಟ್ರಿಪ್ ಬಗ್ಗೆ ಹೇಳೋದಾದರೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾವೊಂದು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ. ಯಾರಾದರೂ ಒಬ್ಬರು ಮಿಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಪ್ಲೇಸ್ ನೋಡಿದೆವು, ಮಲೇಷ್ಯಾದಲ್ಲಿ ಟೆಂಪಲ್ ಆಗಲಿ, ಹಿಲ್ ಸ್ಟೇಷನ್ಸ್ ಆಗಲಿ, ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದೆವು. ಬ್ಯಾಚುಲರ್ಸ್ ಬಂದೆವು, ಸೊ ತುಂಬ ಎಂಜಾಯ್ ಮಾಡಿದೆವು. ಅದಲ್ಲದೆ ಈ ಟ್ರಿಪ್ ಬಗ್ಗೆ ಹೇಳೋದಾದರೆ ಈಗ ನೀವು ಕೇಳ್ಬೋದು ಎಷ್ಟಾಯಿತು ನಿಮಗೆ ಟಿಕೆಟಿಗೆಲ್ಲ. ಸೊ ನಾವು ಇದು ಪ್ಲ್ಯಾನ್ ಮಾಡಿದ್ದು 4 months ಬಿಫೋರ್ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಟಿಕೆಟಲ್ಲಿ ನಾವು 4 months ಮುಂಚೆನೇ ಬುಕ್ ಮಾಡಿದ್ದೇವೆ. ಸೊ ನಮಗೆ ಮಲೇಷ್ಯಾಕ್ಕೆ ಈಗ ಅಪ್ ಟು ಡಿಸೆಂಬರ್ ನಮಗೆ ಇಂಡಿಯನ್ಸ್ಗೆ ವೀಸಾ ಫ್ರೀ. ಸೊ ವೀಸಾ ಕಾಸ್ಟ್ ಏನಿಲ್ಲ. ಒಂದು ಎಮ್ ಡಾಕ್ ಫಾರ್ಮ್ ಇದೆ, ಅದನ್ನು ಫಿಲ್ಅಪ್ ಮಾಡಬೇಕು ಅರೌಂಡ್ 2 days ಬಿಫೋರ್ ಡಿಪಾರ್ಚರಿಂಗ್. 2 ದಿನ ಮುಂಚೆ ಅದನ್ನು ಫಿಲ್ ಮಾಡಬೇಕು. ಅದಾದ್ಮೇಲೆ ಏರ್ಪೋರ್ಟಲ್ಲಿ ಕೇಳ್ತಾರೆ ಅದನ್ನು. ಸೊ ವೀಸಾ ಕಾಸ್ಟ್ ಇಲ್ಲ ನಮಗೆ. ಟಿಕೆಟ್ ಪ್ರೈಸ್ ಕೇಳೋದಾದರೆ ನಮಗೆ ನಾವು 4 ತಿಂಗಳ ಮುಂಚೆ ಮಾಡಿದ್ರಿಂದ ನಮಗೆ ರೌಂಡ್ ಟ್ರಿಪ್ ಕೇಳ್ತಿದ್ದೀವಿ 15,000 ಆಗುತ್ತೆ. 15,000 ಅರೌಂಡ್ 15,000 to 16,000 ಆಗಿದೆ ನಮಗೆ. 1 May 7,000. ಸೊ ಚೀಪ್. ಇದು ನಾವು 4 ತಿಂಗಳು ಮುಂಚೆನೇ ಮಾಡಿದ್ದಕ್ಕೆ. ಮತ್ತು ನಾವು ಇಲ್ಲಿ ಡೊಮೆಸ್ಟಿಕ್ ನಾವು 3 ಪ್ಲೇಸ್ ಹೋಗಿದ್ದೇವೆ ನೋಡಿ. ಪೆನಾಂಗ್ ಹೋಗಿದ್ದೇವೆ, ಮತ್ತು ಲಂಕಾವಿ, ಮತ್ತು ಅಲ್ಲಿಂದ ಕೊಲ್ಲಾಂಪುರ್ ಬಂದಿದ್ದೇವೆ. ಫಸ್ಟ್ ನಾವು ಕೊಲ್ಲಾಂಪುರಲ್ಲಿ ಲ್ಯಾಂಡ್ ಆಗಿ ಮತ್ತು ಅಲ್ಲಿಂದ ಇಮಿಡಿಯೇಟ್ ಆಗಿ ಪೆನಾಂಗ್ ಹೋಗಿ, ಪೆನಾಂಗಿಂದ ಲಂಕಾವಿ ಹೋಗಿ ಮತ್ತೆ ಕೊಲ್ಲಾಂಪುರ್. ಈಗ ನಮಗೆ ಫ್ಲೈಟ್ ಇರೋದು ಕೊಲ್ಲಾಂಪುರಿಂದ. ಸೊ ನಾವು 3 days ಹಾಗೆ ಸ್ಪೆಂಡ್ ಮಾಡಿದ್ದೇವೆ. 3 days ಪೆನಾಂಗಲ್ಲಿ ಸ್ಪೆಂಡ್ ಮಾಡಿದ್ದೇವೆ, 3 days ಲಂಕಾವಿಲ್ ಸ್ಪೆಂಡ್ ಮಾಡಿದ್ದೇವೆ, 3 days ಇಲ್ಲಿ ನಮ್ಮ ಕೊಲ್ಲಾಂಪುರಲ್ಲಿ ಸ್ಪೆಂಡ್ ಮಾಡಿದ್ದೇವೆ. ಸೊ ನಾವು ಅದಕ್ಕೆ ನಮ್ಮದು ಟೈಮ್ ಕಮ್ಮಿ ಇದ್ದ ಕಾರಣ ನಾವು ಫ್ಲೈಟ್ ಯೂಸ್ ಮಾಡಿದ್ದೇವೆ. ಡೊಮೆಸ್ಟಿಕ್ ಎಲ್ಲ ವಿದಿನ್ 1 hour ಜರ್ನಿ ಇತ್ತು. ಸೊ ಅದೆಲ್ಲ ಸೇರಿದರೆ ನಮಗೆ 1,500 to 2,000 ಡೊಮೆಸ್ಟಿಕ್ ಫ್ಲೈಟಿಗೆ ಚಾರ್ಜ್ ಆಯಿತು. ಸೊ ಅರೌಂಡ್ 22,000 ಹಾಗೆ ನಮಗೆ ಖರ್ಚಾಯಿತು ಫ್ಲೈಟಿಗೆ, ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಇದು ಸೇರಿ. ಮತ್ತು ಹೋಟೆಲ್ ಬಗ್ಗೆ ಕೇಳೋದಾದರೆ ನಾವು ಸ್ವಲ್ಪ ಹೈ ಎಂಡಿಗೆ ಹೋದೆವು. ಯಾಕೆಂದರೆ ನಮಗೆ ವ್ಯೂಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲ್ ಬೇಕಿತ್ತು, ಹಾಗೆಲ್ಲ ಇತ್ತು. ಸೊ ನಮಗೀಗ ನೋಡಿ ಪೆನಾಂಗಲ್ಲಿ ನಮಗೆ 15,000 to 16,000 ಆಗುತ್ತೆ. ನಾವು 5 ಜನ ಇದ್ದೇವೆ. ನಾನಿದು 5 ಜನದ ಪ್ರೈಸ್ ಹೇಳೋದು. ನಾವು 5 ಜನಕ್ಕೆ ನಮಗೆ 3 ದಿನಕ್ಕೆ 15,000 ಆಗಿದೆ. 15,000 ಮತ್ತು ಲಂಕಾವಿಲ್ ಆಗಿದೆ 15,000 to 16,000. ಕೊಲ್ಲಾಂಪುರಲ್ಲಿ ಅರೌಂಡ್ 17,000 to 18,000 ಆಗಿದೆ. ಯಾಕೆಂದರೆ ನಾವು ಇದಕ್ಕಿಂತ ಚೀಪ್ ಬರುತ್ತೆ. ಇದು ನಾವು ಸ್ವಲ್ಪ ಹೈಯರ್ ಹ್ಯಾಂಡ್ ತೆಗೆದೆವು. ಕೊಲ್ಲಾಂಪುರಲ್ಲಿ ನಮಗೆ ಟ್ವಿನ್ ಟವರ್ನ ಅಪೋಸಿಟ್ ರೂಮ್ ಬೇಕಿತ್ತು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಟಾಪಲ್ಲಿದೆ. ಸೊ ನಾವು ಹೈ ಎಂಡಿಗೆ ನಾವು ಪ್ರಿಫರ್ ಮಾಡಿದೆವು. ಆದ ಕಾರಣ ನಮಗೆ ಸ್ವಲ್ಪ ಇದರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಮತ್ತು ನಮಗೆ ಜಾಸ್ತಿ ಇದು ಖರ್ಚಾದ ಎಲ್ಲಿ ಅಂದರೆ ಹೇಳಿದರೆ ಈ ಟ್ಯಾಕ್ಸಿಯಲ್ಲೆಲ್ಲ ನಾವು ಹೋಗ್ತೇವಲ್ಲ ಬೇರೆ ಬೇರೆ ಜಾಗ, ತುಂಬ ಜಾಗ ತಿರುಗಿದ್ದೇವೆ ನಾವು, ಸ್ಥಳಕ್ಕೆ ಹೋದೆವು. ಸೊ ಅದಕ್ಕೆ ಟ್ಯಾಕ್ಸಿ ಸ್ವಲ್ಪ ಚಾರ್ಜ್ ಆಗಿದೆ. ಕೆಲವು ಜಾಗದಲ್ಲ ನಮಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದ್ದವರು ಅವರಿಗೆ ಕಾರ್ ರೆಂಟಲ್ ಸಿಗುತ್ತೆ. ಸೊ ಕಾರ್ ರೆಂಟಲ್ ಪ್ರಿಫರ್ ಮಾಡಿ ಲಂಕಾವೆಲ್ಲ ಆರಾಮ್ಸೆ ನಿಮಗೆ ಸಿಗುತ್ತೆ. ಸೊ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅದಕ್ಕೆ. ಸೊ ಹಾಗಿದ್ದರೆ ನಿಮಗೆ ಈ ಟ್ಯಾಕ್ಸಿ ಕೊಡುವಂಥ ಹಣವನ್ನು ನಿಮಗೆ ರೆಡ್ಯೂಸ್ ಮಾಡ್ಬೋದು. ಸೊ ಅಲ್ಲಿಗೆ ಇದಾಗಿದೆ. ಮತ್ತು ನಿಮಗೆ ಇಂಡಿಯನ್ ಫುಡ್ಡು ಸಿಗುತ್ತೆ. ಅದು ನಿಮಗೆ ಗೊತ್ತಾಗೋದು ನೀವು ಹೇಗೆ ಪ್ರಿಫರ್ ಮಾಡ್ತೀರಾ ಹಾಗೆ. ನಾವು ಜಾಸ್ತಿ ಇಂಡಿಯನ್ ಫುಡ್ ಕೆಲವು ಕಡೆಗೆ ಸಿಗಲಿಲ್ಲ. ಸೊ ಜಾಸ್ತಿ ಒಂದು 3-4 ದಿನ KFC ಪ್ರಿಫರ್ ಮಾಡಿದ್ದೇವೆ. ಇಲ್ಲ ಮಲೇಷಿಯನ್ ಫುಡ್ ಟ್ರೈ ಮಾಡಿದೆವು, ಕೆಲವರಿಗೆ ಇಷ್ಟ ಆಗಲಿಲ್ಲ. ಹಾಗೆ ನಾವು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆವು. ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬ ಇದೆ ಕೊಲ್ಲಾಂಪುರಲ್ಲಿ ಎಸ್ಪೆಷಲಿ. ಎಫರ್ಡೇಬಲ್ ಅಂತ ಹೇಳ್ತೇನೆ ನಾನು, ತೊಂದರೆ ಇಲ್ಲ. ಅದು ನಿಮ್ಮದು ಫುಡ್ ಪ್ರಿಫರೆನ್ಸ್ ಹೇಗೆ ಅಂತ ಹೇಳಿ ಹೇಗಿದೆ ಅದರ ಮೇಲೆ ಇರೋದು. ನೀವು ಹೈಯರ್ ಎಂಡ್ ರೆಸ್ಟೋರೆಂಟ್ ಹೋಗೋದಾದರೆ ಹೈಯರ್ ಎಂಡ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಸ್ಟ್ರೀಟ್ ಫುಡ್ ಇದೆ, ತುಂಬ ಚೀಪಲ್ಲಿ ಆಗುತ್ತೆ. ಮತ್ತು ಬೆಳಿಗ್ಗೆದಲ್ಲಿ ನಾವು ಬ್ರೆಡ್, ಮ್ಯಾಗಿ ಇದರಲ್ಲೆಲ್ಲ ಅಡ್ಜಸ್ಟ್ ಮಾಡಿದೆವು. ಹಾಗೆ ಸ್ವಲ್ಪ ಕಾಸ್ಟ್ ರೆಡ್ಯೂಸ್ ಆಯಿತು. ಸೊ ಹಾಗೆ ಆಲ್ಮೋಸ್ಟ್ ಡನ್. ಮಲೇಷ್ಯಾ ನಮ್ಮದು ಟೂರು ಆಯಿತು. ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಆಗ್ತದ ಅಂತ ಹೇಳಿ. ಸೊ ಆಫ್ಟರ್ 1 month ಹ್ಯಾವ್ ಟು ಗೋ ಬ್ಯಾಕ್ ಟು ದುಬೈ. ದುಬೈಲಿ 1 ವರ್ಷ ಆದಮೇಲೆ ನೋಡ್ಬೇಕು ಹೇಗೆ ಅಂತೇಳಿ. ಸೊ ಮಿಡಲಲ್ಲಿ ಅಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತೇನೆ. ಸೊ ಹಾಗೆ ಮಲೇಷ್ಯಾ ಟೂರ್ ಮುಗಿಯಿತು. 29 ಗಂಟೆ ಫ್ಲೈಟ್. ಈ ಮಲೇಷಿಯನ್ ಟೂರ್ನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ. ಟಿಲ್ ದೆನ್ ಬಾಯ್. ಸಿ ಯು ಸೂನ್. ಬಾಯ್ Malaysia. Bye.